ಕಾಸರಗೋಡು ಹೆಸರೇನು ಆಗ್ಬೇಕೀಗ? ನಾವೇನು ಮುಂಚೆರು ಯಾರು ಟೀಚರ್ ಕಳಿಸಿ ಫುಲ್ ಟೈಮ್ ಅಲ್ಲ ಔಟ್ಸೋರ್ಸಲ್ಲಿ ಇದ್ದೀರಾ ಅಲ್ಲ ಔಟ್ಸೈಡ್ ಇದ್ದೀನಿ ಸರ್ 2 ತಿಂಗಳು ನಾನು ಒಳ್ಳೆದಾಯಿತು ಒಂದು ಇಂಗ್ಲೀಷ್ ಮೀಡಿಯಂ ಶಾಲೆದ ನಂತರ ಅದರ ಬಗ್ಗೆ ಎಲ್ಲ ತೋರಿಸ್ಬೇಕು ಎಲ್ಲ ಶಾಲೆಗಳಲ್ಲಿ ಆಗ್ತಾ ಇದೆ ಆಮೇಲೆ ಎಲ್ಲ ಓದೋರು ನಮ್ಮ ಸಪೋರ್ಟ್ ಇಂಗ್ಲೀಷ್ ಮೀಡಿಯಂ ಫಸ್ಟ್ ಸ್ಟ್ಯಾಂಡರ್ಡ್ come ಆರೋಗ್ಯ ಶಿಕ್ಷಣಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲಿಯರ್ಪದವ್, ಶ್ರೀಮನ್ ಖಾದರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಮ್ಲಮಗರು ಪಂಚಾಯತ್, ಅಬ್ದುಲ್ ರೆಹಮಾನ್ ಸರ್, ಬದ್ರುದ್ದೀನ್ ಹರೇಕಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು,
CM ಫಾರೂಕ್, ಅಬ್ದುಲ್ ರೆಹಮಾನ್ SDMC ಅಧ್ಯಕ್ಷರು, ಎಲ್ಲರೂ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ಆರಂಭಗೊಳ್ಳಲು ದೇವರ ಆಶೀರ್ವಾದವು ನಮಗೆ ಅತಿ ಅಗತ್ಯ. ಇದಕ್ಕಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರನ್ನು ಪ್ರಾರ್ಥನೆಗಾಗಿ ಆಹ್ವಾನಿಸುತ್ತಾ ಇದ್ದೇವೆ. ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು. ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು. ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು. ದರೆಯ ಕೃಷ್ಣನ ನಡುವೆ ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಜಗವೆಲ್ಲ ತುಂಡಾಗಿ ಜರಿದರೂ ಸರಿಯೇ, ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು. ಜಗವೆಲ್ಲ ಒಂದಾಗಿ ಜರಿದರೂ ಸರಿಯೇ, ನನ್ನನ್ನೇ ನಾನಂಬುವ ಬಗೆ ನೀ ಕಲಿಸು. ಅಳುವಿನಲ್ಲಿ ಅವಮಾನ ಇಲ್ಲೆಂಬುದು ಕಲಿಸು, ಅಳುವಿನಲ್ಲಿ ಅವಮಾನ ಇಲ್ಲೆಂಬುದು ಕಲಿಸು. ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು, ನನ್ನನ್ನೇ ನಾನೋಡಿ ನಗುವುದನ್ನು ಕಲಿಸು. ಮಾನವತೆಯಲ್ಲಿ ನಾವೆರೆಯುವುದನ್ನು ಕಲಿಸು, ಮಾನವತೆಯಲ್ಲಿ ನಾವೆರೆಯುವುದನ್ನು ಕಲಿಸು. ಮಾನವತೆಯಲ್ಲಿ ನಾ ಕರಗುವುದನ್ನು ಕಲಿಸು. ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ವಂದನೆಗಳು ವಿದ್ಯಾರ್ಥಿಗಳೇ. ಇದೀಗ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳುತ್ತಾ ಎಲ್ಲರಿಗೂ ಸ್ವಾಗತದ ಹೂವಿನಂತೆ ಮನೋಜ್ಞ ಮಾತುಗಳನ್ನು ನೀಡಲು ನಮ್ಮ ಶಾಲೆಯ ಸಮರ್ಪಿತ ಮುಖ್ಯ ಶಿಕ್ಷಕಿ ಶ್ರೀಮತಿ ಮೋಹಿನಿ ಅವರನ್ನು ಸ್ವಾಗತ ಭಾಷಣಕ್ಕಾಗಿ ವೇದಿಕೆಗೆ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ಈ ದಿನದ ಶುಭ ನಮನಗಳು. ಶಿಕ್ಷಣವೆಂಬ ಬೆಳಕು ಬೆಳಗಿದರೆ ಜಗವೇ ಬೆಳಗಿದಂತೆ. ಶಿಕ್ಷಣವೇ ಮನುಜನ ಆಸ್ತಿ, ಆ ಆಸ್ತಿಯಿಂದಲೇ ಹೆಚ್ಚಲಿ ಜಗದ ಸಮಾನತೆ, ಸಹೋದರತೆ. ಇನ್ನು ನಮ್ಮ ಶಾಲೆಯಲ್ಲಿ LKG UKG ತರಗತಿಗಳ ನವೀಕೃತ ತರಗತಿ ಕೊಠಡಿ ಉದ್ಘಾಟನೆ, 1ನೇ ತರಗತಿ ಆಂಗ್ಲ ಮಾಧ್ಯಮ ತರಗತಿಯ ಉದ್ಘಾಟನೆ ಸಮಾರಂಭವನ್ನು ನಾವಿಂದು ಏರ್ಪಡಿಸಿದ್ದೆವು. ಇಂದಿನ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಶ್ರೀಯುತ ಇಕ್ಬಾಲ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಆಮ್ಲಮೊಗರು. ಇವರು ನಮಗೆ ಮೂಲಭೂತ ಸೌಕರ್ಯವನ್ನು ಒದಗಿಸುವಲ್ಲಿ ಬಹಳ ಪ್ರಮುಖವನ್ನು ಪಾತ್ರ ವಹಿಸಿದ್ದಾರೆ. ಜೊತೆಗೆ ದ್ವಿಭಾಷಾ ಆರಂಭವಾದಾಗ ಅದರ ನಿರ್ವಹಣೆಗೆ ಕೂಡ ನಮಗೆ ಅವರು ಸಹಕಾರ ನೀಡಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ SDMC ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಅಬೂಬಕರ್ ಸರ್ ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂಥ ಸನ್ಮಾನ್ಯ ಶ್ರೀ UT ಖಾದರ್, ಮಾನ್ಯ ಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ, ಜನಪ್ರಿಯ ಶಾಸಕರು ಉಳ್ಳಾಲ ಕ್ಷೇತ್ರ. ಇವರು ನಮ್ಮ ಶಾಲೆಗೆ ಭೇಟಿ ನೀಡಿದ ದಿನದಿಂದ ನಮ್ಮಲ್ಲಿ ಬಹಳಷ್ಟು ಬದಲಾವಣೆಯ ಒಂದು ಗಾಳಿ ಬೀಸಿದೆ. ಮಕ್ಕಳ ಸಂಖ್ಯೆ ಬಹಳ ಇಳಿಮುಖವಾಗುವಂಥ ಒಂದು ಸಂಕಷ್ಟದ ಸಮಯದಲ್ಲಿ ನಾವಿದ್ದೆವು. ಮೂಲಭೂತ ಸೌಕರ್ಯ ಸಮಸ್ಯೆ ಕೂಡ ನಮ್ಮಲ್ಲಿ ಇತ್ತು. ಕಳೆದ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಮ್ಮ ಶಾಲೆಗೆ ಆಗಮಿಸಿದಂಥ ಶ್ರೀಯುತ UT ಖಾದರ್ ಸರ್ ಅವರು ದ್ವಿಭಾಷಾ ಮಾಧ್ಯಮವನ್ನು ಆರಂಭಿಸಲು ನಮಗೊಂದು ಸಲಹೆ ನೀಡಿದ್ದರು. ಅವರ ಮಾರ್ಗದರ್ಶನದಂತೆ ಈ ವರ್ಷ LKG UKG ತರಗತಿಗಳನ್ನು ಆರಂಭಿಸಿದ್ದೇವೆ. ನಮ್ಮ ಸರ್ಕಾರದಿಂದ ಕೂಡ ನಮಗೆ LKG UKG ತರಗತಿಗೆ ಅನುಮತಿ ದೊರಕಿದೆ. ಅದೇ ರೀತಿ 1ನೇ ತರಗತಿಗೆ ಕೂಡ ದ್ವಿಭಾಷಾ ಮಾಧ್ಯಮಕ್ಕೆ ಅನುಮತಿ ದೊರಕಿದೆ.
ಈ ವರ್ಷದಿಂದ ನಾವು ಒಂದು ಸಂತೋಷದಿಂದ ಹೇಳಂತ ಹೇಳಿದ್ರೆ ನಮ್ಮ ಮಕ್ಕಳ ದಾಖಲಾತಿ ಕೂಡ ಹೆಚ್ಚಾಗಿದೆ, ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಕೂಡ ಸುಧಾರಣೆ ಕಂಡಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಮಾನ್ಯ ಸ್ಪೀಕರ್ ಸರ್ ಅವರು, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸಭಾಧ್ಯಕ್ಷರು, ನಮ್ಮೆಲ್ಲರ ಹಿತೈಷಿಗಳು, ನಮ್ಮ ಪ್ರೀತಿಯ ರಾಯಭಾರಿಗಳು ತಮ್ಮ ಕಾರ್ಯದ ಒತ್ತಡದ ನಡುವೆಯೂ ನಮ್ಮ ಕೋರಿಕೆಯನ್ನು ಮನ್ನಿಸಿ ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ, ನಮ್ಮೆಲ್ಲ ಶಿಕ್ಷಕರ ಪರವಾಗಿ, ನಮ್ಮ STMC ಪರವಾಗಿ, ನಮ್ಮೆಲ್ಲ ಪೋಷಕ ಬಂಧುಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ STMC ಅಧ್ಯಕ್ಷರಾದ ಶ್ರೀಮತ ಅಬ್ದುಲ್ ರಹಮಾನ್ ಸರ್ ಅವರಿಗೆ ಹೂಗುಚ್ಛ ನೀಡಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ನಮ್ಮ ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂಥ ಶ್ರೀಯುತ HR ಈಶ್ವರ್ ಸರ್, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಊರಿನ ಒಬ್ಬರು ಪ್ರಮುಖರು, ದಾನಿಗಳು, ಮುಂದಾಳು ಶ್ರೀಯುತ ಸುದರ್ಶನ್ ಶೆಟ್ಟಿ, ಇವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ. ಎಲ್ಲ ನಮ್ಮ ಕಾರ್ಯಕ್ರಮ ಸಕ್ರಿಯವಾಗಿ ಭಾಗವಹಿಸುವಂಥವರು, ಅವರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈಶ್ವರ್ ಸರಿಗೆ ನಮ್ಮ ಶೋಭಾ ಮೇಡಮ್ ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಸುದರ್ಶನ್ ಶೆಟ್ಟಿ ಇವರಿಗೆ ನಮ್ಮ STMC ಸದಸ್ಯರಾದ ಅಬೂಬಕರ್ ಸರ್ ಅವರಿಗೆ ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಸುಮಾರು 30 ವರ್ಷಗಳ ಸೇವೆಯನ್ನು ಮಾಡಿ ನಮ್ಮ ಒಂದು ಸಂಘದ ನೇತಾರತನವನ್ನು ವಹಿಸಿಕೊಂಡು ಈ ವರ್ಷ ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ ಒಂದು ಸಂತೋಷವನ್ನು ತಂದಂಥ ಒಬ್ಬ ಹಿರಿಯ ಶಿಕ್ಷಕರು ಶ್ರೀಯುತ ಜಗದೀಶ್ ಶೆಟ್ಟಿ, ನಮ್ಮ ಆಮ್ಲಮಗು ಶಾಲೆಯ ಮುಖ್ಯೋಪಾಧ್ಯಾಯರು, ಇವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಜನಾರ್ದನ ಸೇರಿ ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಯುತ ರಫೀಕ್ ಸರ್, ಉಳ್ಳಾಲ ಪಂಚ ಗ್ಯಾರಂಟಿ ಸಮಿತಿ ಉಳ್ಳಾಲ ವಲಯ ಇದರ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರಫೀಕ್ ಸರ್ ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ರೈಮನ್ ಸರ್ ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಎಲ್ಲ ವೇದಿಕೆಯಲ್ಲಿ ನಮ್ಮ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರಿಗೆ, ನಮ್ಮ PDO ಸರ್ ಇರ್ಬೋದು, ಎಲ್ಲ ನಮ್ಮ ಪೋಷಕರಿರ್ಬೋದು, ಜಯಂತಿ ಮೇಡಮ್, ಎಲ್ಲರಿಗೂ ಕೂಡ ಒಂದು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ STMC ಸದಸ್ಯರು, ಎಲ್ಲ ನಮ್ಮ ಪೋಷಕರು, ಸಾರ್ವಜನಿಕ ಬಂಧುಗಳು, ವಿದ್ಯಾರ್ಥಿಗಳು ಎಲ್ಲರನ್ನು ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಅಂತೆ ನಮ್ಮ ಮಕ್ಕಳ ಭವಿಷ್ಯವು ಪ್ರಕಾಶಮಾನವಾಗಲಿ ಎಂಬ ಆಶಯದೊಂದಿಗೆ ಇದೀಗ ನಾವು ಕಾರ್ಯಕ್ರಮದ ಉದ್ಘಾಟನಾ ಗಳಿಗೆಯನ್ನು ಆಚರಿಸಲು ಸಿದ್ಧರಾಗಿದ್ದೇವೆ. ಅದಕ್ಕಾಗಿ ನಮ್ಮ ಗೌರವಾನ್ವಿತ ಅತಿಥಿಗಳನ್ನು ದೀಪಾರಾಧನೆಗಾಗಿ ವೇದಿಕೆಗೆ ಆಹ್ವಾನಿಸುತ್ತೇವೆ. ಅಮ್ಲಮೊಗೂರು ಇಲಿಯಾರ್ ಪದವು ಈ ಶಾಲೆಯಲ್ಲಿ ಬಹುಶಃ LKG UKG ಇಂಗ್ಲೀಷ್ ಮೀಡಿಯಂನ ಪ್ರಾರಂಭೋತ್ಸವ, ಅದು ಫಸ್ಟ್ ಸ್ಟ್ಯಾಂಡ್ ಇಂಗ್ಲೀಷ್ ಮೀಡಿಯಂನ ಪ್ರಾರಂಭೋತ್ಸವ ಮತ್ತು ನೂತನ ಕೊಠಡಿಗಳ ನವೀಕರಣಗೊಂಡ ಕೊಠಡಿ ಉದ್ಘಾಟನೆಯ ಅರ್ಥಪೂರ್ಣ ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸನ್ಮಿತ ಇಕ್ಬಾಲ್ ಅವರೇ, ನಮಗೆ ಹಿರಿಯರು ಗೌರವ ಸುದರ್ಶನ್ ಶೆಟ್ಟರ್ ಅವರೇ, ಮಾಜಿ ಅಧ್ಯಕ್ಷ ಅಂತ ಮತ್ತು ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಅಂತ ರಫೀಕ್ ಅವರೇ, BO ಆದಂಥ ಈಶ್ವರ್ ಅವರೇ, ನಮ್ಮ ಶಾಲೆ ಸಮಿತಿಯ ಅಧ್ಯಕ್ಷ ಅಂತ ರೆಹಮಾನ್ ಅವರೇ, ಕಾರ್ಯಕ್ರಮ ರಿಯಾಜ್ರವರೇ, ಅದೇ ರೀತಿ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕ ಅಂತ ಮೊಹಿನೀರವರೇ, ವೇದಿಕೆ ಮೇಲೆ ಉಪಸ್ಥಿತ ಬದ್ರ್ ಅವರೇ, ಸೆಕ್ರೆಟರಿ ಅಂತ ಖಾದರ್ ಅವರೇ, ನಮ್ಮ ಮೆಂಬರ್ ಆಗಿರುವಂಥ ಇಸಾಕ್ರವರೇ, ನಮ್ಮ ಹಿರಿಯರಾಗಿರುವಂತಹ ಅಬೂಬಕರ್ ಅವರೇ, ಅದೇ ರೀತಿ ಮತ್ತು ನಮ್ಮ ಊರಿನ ಹಿರಿಯರಾಗಿರುವಂತಹ ಇಬ್ರಾಜ್ ಅವರೇ, ನಮ್ಮ ಯುವಕ ಮಿತ್ರರಾಗಿರುವಂತಹ ನಮ್ಮ ರಫೀಕ್ ಅವರೇ, ಅದೇ ರೀತಿ ನಮ್ಮ ಅಂಗಡಿಯ ಮಾಲೀಕರು ಮತ್ತು ಪ್ರಮುಖ ಮೈದಿನಾಕನ್ ಅವರೇ, ಮನ್ಸೂರ್ ಮತ್ತು ಮುನೀರ್ ಮತ್ತೆಲ್ಲ ನಮ್ಮ ಸನ್ಮಿತ್ರರೇ, ಎಲ್ಲ ನಮ್ಮ ಹಿರಿಯರೇ, ಶಿಕ್ಷಕ ವರ್ಗದವರೇ, ಮುಂದಿರುವ ಎಲ್ಲ ಶಿಕ್ಷಕ ವರ್ಗದವರೇ, ಪ್ರೀತಿಯ ವಿದ್ಯಾರ್ಥಿ ಹೆತ್ತವರೇ, ಬಹುಶಃ ಅತ್ಯಂತ ಸಂತೋಷವಾಗ್ತದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಸಂಪೂರ್ಣವಾಗಿರಬೇಕಂತೇಳಿ ಕೂಡ ಭಾಳಷ್ಟು ಕಾರ್ಯಕ್ರಮ ಆದ ಕಾರಣ ಒಂದು ನಾನು ಹೇಳಿದಿಷ್ಟೇ, ಈ ಶಾಲಾ ಸಮಿತಿ ಅಧ್ಯಕ್ಷರನ್ನು ಸರ್ವ ಸದಸ್ಯ ಮುಖ್ಯ ಶಿಕ್ಷಕನು ಗ್ರಾಮ ಅಧ್ಯಕ್ಷನ ಸದಸ್ಯರೆಲ್ಲ ಅಭಿನಂದಿಸ್ತೇನೆ. ಈ ಒಂದು ಊರ ಶಾಲೆ ಅಂತ ಎನಿಸಿಕೊಂಡು ಭಾಳ ಆಸಕ್ತಿಯಿಂದ ಆಗಿಂದಾಗೆ ನಮ್ಮ ಹತ್ರ ಬಂದು ಇದಕ್ಕೆ ಪರಿಹಾರ ಕಾಣಬೇಕಂತ ಹೇಳಿಕೊಂಡು ಒಂದು ಹಂತದ ಯಶಸ್ವಿ ತಾವೆಲ್ಲ ಇವತ್ತು ಆಗಿದ್ದೀರಿ. ಮುಂದಿನ ದಿನ ಕೂಡ ಕೆಲವೊಂದು ಬೇಡಿಕೆ ತಾವು ಇಟ್ಟಿದ್ರೆ ಹಂತವಾಗಿ ಅದನ್ನು ಪೂರೈಸಿ ನಾವು ಕೊಡ್ತೇವೆ. ನಮಗೆ ಇಷ್ಟೇ, ಈ ಶಾಲೆಗೆ ಮಕ್ಕಳು ಸೇರಿಸಬೇಕು.
ಮಕ್ಕಳು ಯಾವಾಗ ಸೇರ್ತಾರೆ ಅಂತ ಹೇಳಿದರೆ ಉತ್ತಮವಾದ ಶಿಕ್ಷಣ ಕೊಟ್ಟಾಗ ಇಲ್ಲಿ ಕಲಿಯುವ ವಿದ್ಯಾರ್ಥಿನಿಯರು ಮತ್ತು ಅವರು ಹೆತ್ತವರು ಅವರ ನೆರೆಕರೆಯಲ್ಲಿ ಅಮ್ಲಮುಗನ್ ಭಾಳ ಚೆನ್ನಾಗಿ ಕಲಿಸ್ತಾರೆ ಎಂಬ ಆ ಒಂದು ವಾತಾವರಣ ನಿರ್ಮಾಣ ಮಾಡಿದಾಗ ಪಕ್ಕದ ಮನೆಯವರೆಲ್ಲ ಬೇರೆ ಕಡೆ ಸೇರಿಸೋ ಬದಲು ಇಲ್ಲಿಗೆ ಬಂದು ಸೇರಿಸ್ತಾರೆ. ಆ ಕೆಲಸ ಬಹುಶಃ ನಿಮ್ಮಿಂದ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿಗೆ ಎಷ್ಟು ಕ್ಲಾಸ್ ಇದೆ? 1 to 1 ಎಷ್ಟು ಮಕ್ಕಳಿದ್ದಾರೆ? ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಎಷ್ಟು, 8th ಎಷ್ಟಿದ್ದಾರೆ? 7. 7th ಎಷ್ಟು? 8. 5ರಲ್ಲಿ ಎಷ್ಟು? 6ರಲ್ಲಿ ಎಷ್ಟು? 6ರಲ್ಲಿ 5ರಲ್ಲಿ 4ರಲ್ಲಿ 3ರಲ್ಲಿ 2ರಲ್ಲಿ 8. LKGಯಲ್ಲಿ 20. ವೆರಿ ಗುಡ್. ಈಗ ಸ್ಟಾರ್ಟ್ ಮಾಡೋಕ್ಕೆ ಆಟೋಮೆಟಿಕ್ ಬರ್ತದೆ. ಅದಕ್ಕೆ ಕಾರಣ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು, ಮೂಲಭೂತ ಸಹ ಅದಕ್ಕೆ ಆಟೋಮೆಟಿಕ್ ಬರೋ ರೀತಿ ಆಗ್ತದೆ. ಅದರ ಜೊತೆ ಏನು ಬಂದು ಕೊಟ್ಟಿದ್ದೀರಾ ಅಂತ ಹಂತ ಬಗೆಹರಿಸ ಕೆಲಸ ಖಂಡಿತವಾಗಿ ನಾನು ಮಾಡ್ತೇನೆ. ನಾನೆಲ್ಲ ವಿದ್ಯಾರ್ಥಿ ಮತ್ತು ಹೆತ್ತವರಿಗೆ ಹೇಳೋದಿಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮ್ಮ ತಂದೆ ತಾಯಂದಿರಿಗೆ ಒಂದು ನೆಮ್ಮದಿಯ ಜೀವನ, ನಿಮಗೆ ಸ್ವಾಭಿಮಾನ ಬದುಕು ಕಾಣಬೇಕಾದ್ರೆ ಅದು ಶಿಕ್ಷಣ ಕ್ಷೇತ್ರ ಮಾತ್ರ ಸಾಧ್ಯ. ಅದಕ್ಕಾಗಿ ಹೆತ್ತವರು ಎಷ್ಟೇ ಕಷ್ಟಪಟ್ಟಾದರೂ ಕೂಡ ನಿಮ್ಮ ಮಗ ಮತ್ತು ಮಗಳನ್ನು ಒಂದು ಹಂತಕ್ಕೆ ನಿಲ್ಲಿಸಬೇಕಂತ ದೃಢವಾದ ತೀರ್ಮಾನ ತಾವು ತೆಗೊಳ್ಳಲೇಬೇಕು. ಆದಾಗ ನಿಮ್ಮ ಹೆತ್ತವರ ಆಸಕ್ತಿ ಎಷ್ಟಿದೆಯಾ ಅಷ್ಟೇ ಎತ್ತರಕ್ಕೆ ಬಹುಶಃ ಈ ಮಕ್ಕಳು ಇವತ್ತು ಹೋಗ್ತಾರೆ. ಶಾಲೆಯಲ್ಲಿ ಉತ್ತಮ ಶಿಕ್ಷಕರು ಸಹಕಾರ ಮತ್ತು ಶಿಕ್ಷಣ ಕೊಟ್ಟರು ಕೂಡ, ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು, ಶಾಲಾ ಬಿಸಿಲು ಎಷ್ಟೇ ಯೋಜನೆ ಕೊಟ್ಟರು ಕೂಡ ಹೆತ್ತವರು ಆಸಕ್ತಿ ವಹಿಸುವ ತನಕ ಏನು ಕೊಡೋದಾಗಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ತಮ್ಮ ಟೀಚರನ್ನು ಯಾವಾಗ ಕರೀತಾರೆ ಶಾಲೆಗೆ ಆಗಿಂದಾಗೆ ಬರಬೇಕು, ತಾವು ಪಾಲ್ಗೊಳ್ಬೇಕು, ಸಹಕಾರ ಮಾಡಬೇಕು, ಮಕ್ಕಳಿಗೆ ಉತ್ತೇಜನ ಕೊಡಬೇಕು, ಉತ್ತಮವಾಗಿ ಕಲಿಸಲಿಕ್ಕೆ ಮುಂದೆ ತೆಕ್ಕೊಂಡು ಹೋಗೋದ ಜವಾಬ್ದಾರಿ ಎಲ್ಲ ತಾವು ಹಮ್ಮಿಕೊಳ್ಬೇಕು. ಅದು ಹುಡುಗ ಇರಲಿ ಹುಡುಗಿಯರಿರಲಿ ಇಬ್ಬರಿಗೂ ಕೂಡ ಅವ್ರು ದೊಡ್ಡ ಕನಸನ್ನು ತಗೊಂಡು ಕೆಲಸ ಮಾಡಬೇಕಾಗ್ತದೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನೋಡಿ, ಸರ್ಕಾರ MLAಗೆ ಮತ್ತು ಸರ್ಕಾರಕ್ಕೆ ಯೋಜನೆಗಳು, ಅಭಿವೃದ್ಧಿ ಮತ್ತು ಕೆಲವೊಂದು ಸ್ಕೀಮ್ಗಳು ತಂದು ಮುಟ್ಟಿಸ್ಬೋದು. ಪ್ರತಿಯೊಂದು ಮನೆಯಲ್ಲಿ ಕೂಡ ಪ್ರತಿಯೊಂದು ಸಮಸ್ಯೆ ಇದೆ. ಎಲ್ಲ ಮನೆಯ ಸಮಸ್ಯೆ ಎಲ್ಲ ರೀತಿ ಇರುವುದಿಲ್ಲ. ಪ್ರತಿಯೊಂದು ಮನೆಯ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಇದು ಯಾವುದು MLAಂದು ಸಾಧ್ಯ ಇಲ್ಲ, ಯಾವುದೇ ಪಂಚಾಯತ್ ಮೆಂಬರ್ದು ಸಾಧ್ಯ ಇಲ್ಲ, ಯಾವುದು ಸರ್ಕಾರದ ಮೂಲಕ ಸಾಧ್ಯ ಇಲ್ಲ. ಪ್ರತಿಯೊಂದು ಮನೆಯ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಮಾತ್ರ ಶಕ್ತಿ ಇದೆ. ಅವ್ರಿಗೆ ಉತ್ತಮವಾದ ಶಿಕ್ಷಣ ಕೊಡಿ, ಒಂದು ಹಂತಕ್ಕೆ ಮುಟ್ಟಿಸಿ 10-12 ವರ್ಷಗಳಲ್ಲಿ ನಿಮ್ಮ ಎಷ್ಟೇ ಕಷ್ಟ ಇದ್ದರೂ ಕೂಡ ಅದನ್ನೆಲ್ಲ ಬಗೆಹರಿಸಿಕೊಂಡು ನಿಮಗೆ ಸಂತೋಷ ಮತ್ತು ನೆಮ್ಮದಿಯ ಜೀವನ ಖಂಡಿತವಾಗಿ ಕೊಡ್ತಾರೆ ಎಂಬ ವಿಶ್ವಾಸ ಇಟ್ಟುಕೊಂಡು ಅವರಿಗೆ ಸಂಪೂರ್ಣವಾದ ಪ್ರೋತ್ಸಾಹ ಕೊಡಿ. ಅದಕ್ಕಾಗಿ ಸರ್ಕಾರ ಶಾಲೆಗೆಲ್ಲೂ ವ್ಯವಸ್ಥೆ ಮಾಡೋದು ಯಾಕೆ? ನೀವು ಪ್ರೋತ್ಸಾಹ ಕೊಡಬೇಕು, ಇವರು ದೊಡ್ಡ ಜನ ಆಗಬೇಕು, ನಿಮ್ಮ ಸಮಸ್ಯೆ ಎಲ್ಲ ಪರೋಕ್ಷವಾಗಿ ಬಗೆಹರಿಸಬೇಕು. ಅದಕ್ಕಾಗಿ ನೀವು ತಮ್ಮ ಸಂಪೂರ್ಣವಾದ ಸಹಕಾರ ಕೊಡೋದ ಕೆಲಸವಾಗಿ ನಿಮ್ಮೆಲ್ಲ ಆಗಲಿ ನಾನು ಹೇಳಿಕೊಳ್ತಾ ನಿಮಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು, ಮುಖ್ಯ ಶಿಕ್ಷಕರಿಗೆ, ಶಿಕ್ಷಕ ವರ್ಗದವರಿಗೆ, ಬಹುಶಃ ಹಿಂದಿನ ಶಿಕ್ಷಕ ವರ್ಗದವರಿಗೆ ಮೂಲಭೂತ ಸೌಕರ್ಯ ಕಡಿಮೆ ಇದ್ದರೂ ಕೂಡ ತಮ್ಮಿಂದ ಆಗುವಂಥ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದರಿಂದ ಉಳಿಸಿಕೊಳ್ಳಲಿಕ್ಕೆ ಮುಂದಿನ ದಿನದಲ್ಲಿ ಕೂಡ ನನಗೆ ವಿಶ್ವಾಸ ಇದೆ. LKG UKG ಅತ್ಯುತ್ತಮವಾಗಿ ಕೆಲಸಕೊಂಡು ಮುಂದೆ ಬರುವ ಸಂದರ್ಭದಲ್ಲಿ ಎಲ್ಲ ಆ ಊರಿನ ವಿದ್ಯಾರ್ಥಿ ಈ ಊರಿಗೆ ಬೇರೆ ಬೇರೆ ಇಲ್ಲಿಗೆ ಬಂದು ತಮ್ಮ ಶಿಕ್ಷಣ ಪಡ್ಕೊಳ್ಳೋದು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲ ಸಹಕಾರ ನೀವು ಕೇಳಿಕೊಳ್ಳುತ್ತಾ ನಾಡಿದ್ದು ಕೊಣಜೆಲಾಗುವ ಕಾರ್ಯಕ್ರಮಕ್ಕೆ ಈ ಸುತ್ತಮುತ್ತಲಿನ ಎಲ್ಲ ಶಾಲಾ ಮಕ್ಕಳನ್ನು ಕೂಡ ಕರ್ಕೊಂಡು ಬರಬೇಕು. ಬ್ರಹ್ಮಶ್ರೀ ನಾರಾಯಣ ಮತ್ತು ಮಹಾತ್ಮ ಗಾಂಧಿಯ ಆಲೋಚನೆ ಏನಿತ್ತ, ಯೋಜನೆ ಏನಿತ್ತ ಅದನ್ನೆಲ್ಲ ಕೂಡ ಸಣ್ಣ ಮಕ್ಕಳಿಗೆ ಕೂಡ ತಿಳಿಸುವಂಥ ಕೆಲಸ ಇವತ್ತು ಆಗಬೇಕನ್ನು ಕೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಮಕ್ಕಳು ದೇಶದ ಕಣ್ಣುಗಳು. ಆ ಕಣ್ಣುಗಳಿಗೆ ವಿದ್ಯೆ ಎಂಬ ಬೆಳಕನ್ನು ನೀಡಬೇಕು. ಈ ವಿದ್ಯೆ ಎಂಬ ಬೆಳಕನ್ನು ಎಲ್ಲರಿಗೂ ನೀಡಬೇಕೆಂಬ ಅಂಬಲಮಗರು ಎಂಬ ಗ್ರಾಮದ ಹೆಸರು ಮಾರ್ದನಿಸುವಂತೆ ಮಾಡಿದಂಥ ಉಳ್ಳಾಲ ತಾಲೂಕಿನ ಪ್ರತಿಭಾವಂತ ಶಿಕ್ಷಕರು ಇಲ್ಲಿ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ನಿಮ್ಮೆಲ್ಲರ ಪ್ರೀತಿಯ ಸ್ಪೀಕರ್ ಸರ್ ಅವರು ಇಡೀ ಕರ್ನಾಟಕದ 224 MLAಗಳ ಪ್ರೀತಿಯ ಮೇಷ್ಟ್ರು ನಮ್ಮ ಶಾಲೆಗೆ ಇಂದು ಹಾಜರಾಗಿದ್ದಾರೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ ಪ್ರೀತಿಯ ಆತ್ಮೀಯ
ಸರ್ ಸುದರ್ಶನ್ ಶೆಟ್ಟಿ ಸರ್ ಕೂತ್ಕೊಳ್ಳಿ ಸರ್. ನಮ್ಮ ಇಕ್ಬಾಲ್ ಸರ್ ಅಧ್ಯಕ್ಷರು. ನಮಗೆ LKG UKG ನಡೆಸಲು ನಮಗೆ ಅನುದಾನ ಎಲ್ಲ ಒದಗಿಸಿದಂತೆ ಎಲ್ಲರಿಗೂ ಕೂಡ ನಾವೊಂದು ಗೌರವಾರ್ಪಣೆ ಮಾಡ್ತೇವೆ. ಸುದರ್ಶನ್ ಶೆಟ್ಟಿ ಸರ್ ನಮಗೆ ಪ್ರಾರಂಭದಲ್ಲಿ ನಮಗೆಲ್ಲ ನಮ್ಮನ್ನು ಹುರಿದುಂಬಿಸಿದ್ದಾರೆ. ಅವರು ಅಬೂಬಕರ್ ಸರ್ ಇಲ್ಲಿ ಬರುವ, ನೀವು ಸಹ ಮುಂದೆ ಹೋಗಿ ಸರ್.